ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೈವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ನೇಮೋತ್ಸವ ಉತ್ಸವಕ್ಕೆ ಸಕಲ ಸಿದ್ಧತೆ. ಕುಂಚತ್ತೂರು ತೂಮಿನಾಡು ಪ್ರದೇಶದಲ್ಲಿರುವ ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೈವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ಮತ್ತು ನೇಮೋತ್ಸವಕ್ಕೆ ಸಕಲ ಸಿದ್ಧತೆಯು ನಡೆಯುತ್ತಿದ್ದು, ಏಪ್ರಿಲ್ 2ರಿಂದ 6ರವರೆಗೆ ಕ್ಷೇತ್ರದ ತಂತ್ರಿವರ್ಯರಾದ ವೇದಮೂರ್ತಿ ಶ್ರೀ ಕೆ ಮರಿಭಟ್ ಅವರ ದಿವ್ಯ ಹಸ್ತದಿಂದ ವೈದಿಕ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭಕ್ತಿಭಾವಪೂರ್ಣವಾಗಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಏಪ್ರಿಲ್ 2ರಂದು ಬೆಳಗ್ಗೆ ಗಣಹೋಮ, ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಚಪ್ಪರ ಮುಹೂರ್ತಗಳೊಂದಿಗೆ ಆರಂಭವಾಗುವ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮಹೋತ್ಸವಕ್ಕೆ ಚಾಲನೆ ದೊರಕಲಿದೆ. ಅಂದು ಸಂಜೆ 5 ಗಂಟೆಗೆ ಉದ್ಯಾವರ ಮಾಡಶ್ರೀ ಅರಸು ಮಂಜುಷ್ನಾರ್ ಕ್ಷೇತ್ರದಲ್ಲಿ ಪ್ರಾರ್ಥಿಸಿ ತಲಪಾಡಿಯಿಂದ ಭವ್ಯ ಹೊರೆಕಾಣಿಕೆ ಮೆರವಣಿಗೆ ಹೊರಡಲಿದೆ. ಏಪ್ರಿಲ್ 3ರಂದು ವೃಷಭ ಲಗ್ನ ಸುಮೂರ್ತದಲ್ಲಿ ದೈವಗಳ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಈ ದಿನಗಳಲ್ಲಿ ಯತಿವರ್ಯರು ಉಪಸ್ಥಿತಿ ಇರುವ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಕಳೆದ ನವೆಂಬರ್ 7 ತಾರೀಕಿನಂದು ವೇದಮೂರ್ತಿ ಮರಿಭಟ್ರು ಅವರ ನೇತೃತ್ವದಲ್ಲಿ ಶಿಲಾನ್ಯಾಸ ಆಗಿ ಕೇವಲ 120 ದಿವಸಗಳಲ್ಲಿ ಶಿಲಾಮಯವಾದಂಥ ಒಂದು ದಿವ್ಯವಾದ, ಭವ್ಯವಾದ, ನವ್ಯವಾದ ಆಲಯ ಈಗಾಗಲೇ ನಿರ್ಮಾಣವಾಗಿರುತ್ತದೆ. ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಇದೇ ತಾರೀಕು 2/4/2026ರಿಂದ 6/4/2026ರವರೆಗೆ ಬ್ರಹ್ಮಕಲಶೋತ್ಸವ ಹಾಗೂ ಇಲ್ಲಿಯ ನೇಮೋತ್ಸವ ನಡೆಯಲಿಕ್ಕಿದೆ. 2 ತಾರೀಕಿನಂದು ಸಂಜೆ 4 ಗಂಟೆಗೆ ಸರಿಯಾಗಿ ಉದ್ಯಾವರದ ಅರಸಮಂಜುಷ್ನಾರ್ ದೈವಗಳ ಸಾನ್ನಿಧ್ಯದಲ್ಲಿ ಹೊರೆಕಾಣಿಕೆಯ ಪ್ರಾರ್ಥನೆಯಾಗಿ ಅಲ್ಲಿಂದ ನಮ್ಮ ಕೇರಳ ಕರ್ನಾಟಕ ಗಡಿಭಾಗವಾದಂಥ ತಲಪಾಡಿಯಿಂದ ಹೊರೆಕಾಣಿಕೆಯ ಶೋಭಯಾತ್ರೆ ನಡೆಯಲಿಕ್ಕಿದೆ. ತಮಿಳುನಾಡಲ್ಲಿ ತುಂಬಿದ ನಾಡಾಗಿ ಬೆಳಗುತ್ತಿರುವ ಈ ಸಾನ್ನಿಧ್ಯಕ್ಕೆ ಊರಿನ ಪರವೂರಿನ ಎಲ್ಲ ರೀತಿಯ ಎಲ್ಲ ಭಕ್ತಾದಿಗಳ ಆ ಒಂದು ತನುಮನ ಧನ ಸಾಕಾರದೊಂದಿಗೆ ನೀವೆಲ್ಲರೂ ಈ 2 ದಿವಸದ ಬ್ರಹ್ಮಕಲಶೋತ್ಸವ ಹಾಗೂ ನೇಮೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿಸುತ್ತಾ, ಇನ್ನೊಮ್ಮೆ ಮಗದೊಮ್ಮೆ ಹೊರೆಕಾಣಿಕೆಯಲ್ಲಿ ಎಲ್ಲರೂ 2 ತಾರೀಕಿನಂದು 5 ಗಂಟೆಗೆ ಸರಿಯಾಗಿ ತಲಪಾಡಿ ಗಡಿಭಾಗದಿಂದ, ಟೋಲ್ ಗೇಟ್ ಭಾಗದಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೊರೆಕಾಣಿಕೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಇನ್ನೊಮ್ಮೆ ಮಗದೊಮ್ಮೆ ವಿನಂತಿಸುತ್ತಾ, ಎಲ್ಲ ಭಕ್ತಾದಿಗಳಿಗೆ ಈ ಮಾಧ್ಯಮದ ಮುಖಾಂತರ ನೀವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ.